ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಂಗಳೂರು ಇದರ ಆಶ್ರಯದಲ್ಲಿ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರ್ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ಪಾದಯಾತ್ರೆ 21ರಂದು ಮುಂಜಾನೆ 6 ಗಂಟೆಗೆ ನಡೆಯಲಿದೆ. ಈ ಪ್ರಯುಕ್ತ ಪ್ರಚಾರ ಭಿತ್ತಿಪತ್ರ ಮಂಗಳೂರಿನ ಸರ್ವಿಸ್ ಬಸ್ ನಿಲ್ದಾಣ, ಮೀನು ಮಾರುಕಟ್ಟೆ, ಸಿಟಿ ಬಸ್ ನಿಲ್ದಾಣಗಳಲ್ಲಿ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಜಗದೀಶ್ ಶೆಣೇವ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುವ ಕುಕೃತ್ಯ ನಿರಂತರವಾಗಿ ನಡೆಯುತ್ತಿದೆ. ಅದರಲ್ಲೂ ಕಾಣಿಕೆ ಹುಂಡಿಗೆ ಅಪಚಾರ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಶಾಂತಿ ಕದಡುವ ಕಾರ್ಯ ಮಾಡುತ್ತಿದ್ದಾರೆ. ಈ ಕೃತ್ಯ ನಿಲ್ಲುವಂತೆ ಕೋರಿ ಕೊರಗಜ್ಜ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸೇವಾ ಪ್ರಮುಖ ಪ್ರವೀಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒತ್ತಿರದ ಎಲ್ಲಂಜಿದ ಈ ಒಂಜಿ ಕಾರ್ಯಕ್ರಮದ ಎಲ್ಲಂಜಿದ 21 ತಾರೀಕಿದಾನಿ ಕದ್ರಿ ದೇವಸ್ಥಾನದ ಪಾದಯಾತ್ರೆ ಉಪಯೋಗಲ್ಲ ಈ ಕುತ್ತಾರ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗುವಂಥ ಕಾರ್ಯಕ್ರಮ ಇನ್ನು ಮಾತಿರಲ್ಲ ಮೂಲಿತನ ಮೀಂದ ಮಾರ್ಕೆಟ್ ಕಾವಡು ಅತ್ತಂದ ಸಿಟಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಉಲಾಯ್ದ ಪ್ರತಿ ಒಂಜಿ ಪ್ಯಾಸೆಂಜರ್ ಕಾವಡು ಜನಕ್ಲೆ ಕಾವಡು ಬತ್ತನಕ್ಲೆ ಕೂರೆಯಲ್ಲಿ ಕರಪತ್ರ ಕೊಡೋದಲ್ಲ ಈ ಎಲ್ಲಂದ 21 ತಾರೀಕಿದ ಕಾರ್ಯಕ್ರಮ ಮಾತಿರ ಭಾಗವಹಿಸೋದು.